ಬಂಟ್ವಾಳ ತಾಲೂಕಿನ ಅಜ್ಜಿಬೆಟ್ಟು ಗ್ರಾಮದ ಪದವು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ದೃಢಕಲಶದ ಅಂಗವಾಗಿ ಶ್ರೀದೇವರಿಗೆ ಶತಚಂಡಿಕಾ ಯಾಗ ನಡೆದಿದ್ದು, ವಿಶೇಷವಾಗಿ ವಾಮತ ಪದವು ಪಣಕಜಯ ಶ್ರೀ ಅನ್ನಪೂರ್ಣೇಶ್ವರಿ ಕ್ಯಾಟರಿಂಗ್ ಸಂಸ್ಥೆಯ ವತಿಯಿಂದ ವಿಶ್ವವ್ಯಾಪಿ ಹರಡಿರುವ ಮಹಾಮಾರಿ ಕೊರೋನಾ ರೋಗ ನಿವಾರಣೆಗಾಗಿ ಪ್ರಾರ್ಥಿಸಿ ಪದವು ಶ್ರೀ ದುರ್ಗಾಪರಮೇಶ್ವರಿ ದೇವಿಗೆ ಪಟ್ಟೆ ಸೀರೆಯೊಂದಿಗೆ ಫಲಪಾಲಶ ಪುಷ್ಪ ಸಮರ್ಪಿಸಲಾಯಿತು. ಬಳಿಕ ಶತಚಂಡಿಕಾ ಯಾಗದ ಪೂರ್ಣಾಹುತಿ ನಡೆಯಿತು. ಈ ಸಂದರ್ಭ ಕ್ಷೇತ್ರದ ತಂತ್ರಿಗಳಾದ ಶ್ರೀಪಾದ ಪಾಂಗಣ್ಣಯ್ಯ, ಪದವು ದುರ್ಗಾಪರಮೇಶ್ವರಿ ದೇವಸ್ಥಾನದ ಪ್ರಧಾನ ಅರ್ಚಕ ಶ್ರೀ ಅನಂತ ಮಹಿಮಾ ಮುಂಚಿತಾಯ, ಅನ್ನಪೂರ್ಣೇಶ್ವರಿ ಕ್ಯಾಟರಿಂಗ್ನ ಮಾಲಕರಾದ ಮಾತೃಶ್ರೀಗಳಾದ ಗೌರಮ್ಮ ಕೃಷ್ಣ ಸಾವಂತ್ ಚೆನ್ನೈತೋಡಿ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್, ಬಂಟ್ವಾಳ.